ಖಾಸಗಿ ಬಸ್ನಿಂದ ಪ್ರಯಾಣಿಕರೊಬ್ಬರು ರಸ್ತೆಗೆ ಬಿದ್ದು ಮೃತಪಟ್ಟ ಘಟನೆ ವಿಟ್ಲ-ಮಂಗಳೂರು ರಸ್ತೆಯ ಬಾಕ್ರಬೈಲು ಸಮೀಪದ ಕುಡ್ತಮುಗಿಯೂರು ಎಂಬಲ್ಲಿ ಸಂಭವಿಸಿದೆ. ಕೊಳ್ಳಾಡು ಗ್ರಾಮದ ಕೊಡಂಗೆ ನಿವಾಸಿ ಚಿದಾನಂದ ರೈ ಮೃತಪಟ್ಟ ವ್ಯಕ್ತಿಯಾಗಿದ್ದಾರೆ. 43 ವರ್ಷದ ಚಿದಾನಂದ ರೈ ಅವರು ಜುಲೈ 7ರಂದು ಸೋಮವಾರ ವಿಟ್ಲದಿಂದ ಮುಡಿಪು ಮಾರ್ಗವಾಗಿ ಮಂಗಳೂರಿಗೆ ಸಂಚರಿಸುವ ಬಸ್ಸಿಗೆ ಕೊಡಂಗಾಯಿಯಲ್ಲಿ ಏರಿದ್ರು. ಕುಡ್ತಮುಗಿಯೂರು ನಿಲ್ದಾಣದಲ್ಲಿ ಅವರಿಗೆ ಇಳಿಬೇಕಾಗಿತ್ತು. ಕುಡ್ತಮುಗಿಯೂರು ಬಸ್ ತಂಗುದಾಣ ಸಮೀಪಿಸಿದಾಗ ಅವರು ಇಳಿಯಲು ಸನ್ನದ್ಧರಾಗಿ ಬಸ್ಸಿನ ಮೆಟ್ಟಿಲಿನಲ್ಲಿ ನಿಂತಿದ್ರು. ಈ ಸಂದರ್ಭದಲ್ಲಿ ಬಸ್ ನಿಲ್ಲಿಸುವ ಮುನ್ನ ಅವರು ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ರಸ್ತೆಗೆ ಬಿದ್ದ ಪೆಟ್ಟಿನಿಂದಾಗಿ ಅಲ್ಪ ಸ್ವಲ್ಪ ಗಾಯಗೊಂಡಿದ್ದ ಅವರನ್ನ ಬಸ್ಸಿನ ಸಿಬ್ಬಂದಿ ಉಪಚರಿಸಲು ಮುಂದಾದಾಗ ನನಗೇನಾಗಿಲ್ಲ ಅಂತ ಹೇಳಿ ಬಸ್ಸನ್ನ ತೆರಳುವಂತೆ ಸೂಚಿಸಿದ್ರು. ಆದರೆ ಮದ್ಯ ಸೇವನೆಯ ಚಟ ಹೊಂದಿದ್ದ ಅವರು ಸಂಜೆ ವೇಳೆಗೆ ಹಠಾತ್ ಅಸ್ವಸ್ಥಗೊಂಡಿದ್ರು. ಸ್ಥಳೀಯರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿದ್ರು. ಮಂಗಳವಾರ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ.